ಇರ್ಸನ ಕಾಲೋನಿ ನಾವು ವಾಸ ಇರೋದು. ಇಲ್ಲಿ ಈ ಜಾಗದಲ್ಲಿ ಕ್ರಷರ್ ಮಾಡೋಕೆ ಕೊಟ್ಟವ್ರಲ್ಲ, ಹಳ್ಳ ಇತ್ತು, ಕಟ್ಟೆ ಇತ್ತು, ಹಸುಗಳಿಗೆ ಎಲ್ಲ ಕುಡಿಯೋಕ್ಕೆ ನೀರು, ಅದನ್ನು ಒತ್ತುವರಿ ಮಾಡಿ ಜಲ್ಲಿ ಕ್ರಷರ್ಗೆ ರೋಡ್ ಮಾಡ್ಕೊಂಡವ್ರೆ. ಇದು ಯಾರು ಮಾಡೋರು ಅಂತ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಿಡಲ್ಲ. ಇಲ್ಲಿ ನೋಡಿ, ಇಲ್ಲೇ LKG UKG ಇಂಟ 12 ಕ್ಲಾಸ್ ತನಕ ಸ್ಕೂಲ್ ಇದೆ. ಹೆಚ್ಚು ಕಮ್ಮಿ 800-700 ಮಕ್ಕಳಿದ್ದಾರೆ. ಆಮೇಲೆ ಪಕ್ಕ ಎಲ್ಲ ಮನೆಗಳಿದ್ದಾರೆ, ಎಲ್ಲ ರೈತರು ಜಮೀನು ಅಂತದ್ದು. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಲ್ಲಿರ್ಬೋದು, ಆಮೇಲೆ ತಂಗಳಿ ಸರ್ವೆ ನಂಬರ್ ಇರ್ಬೋದು. ಈಗ ಕೈ ಮುಗಿದು ಕೇಳ್ತೀವಿ, ನಮ್ಮ ಸರ್ಕಾರದವ್ರಿಗೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು. ನಮ್ಮ MLA ಸಾಹೇಬ್ ಪರಮೇಶ್ ಸಾಹೇಬ್ರು ಇದ್ದಾರಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು. ಅಷ್ಟೇ ಹೇಳ್ತೀವಿ ನಾವು. ಯಾವುದೇ ಕಾರಣಕ್ಕೂ ಬಿಡಲ್ಲ, ನಾವು ಮಾಡೋಕ್ಕೆ ಬಿಡಲ್ಲ. ನಮ್ಮ ರೈತರುಗಳೆಲ್ಲ ಸೇರ್ಕೊಂಡು ಇಲ್ಲಿ ಯಾವ ಊರಿನವರು ಇವ್ರು ಯಾರೋ ಬೆಂಗಳೂರು ಬಳ್ಳಾರಿ ಕಡೆ, ಬಳ್ಳಾರಿ ಸುಮಾರು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಜಿಲ್ಲಾಧಿಕಾರಿಗೆ, ಗಣಿಯವರಿಗೆ, ಪರಿಸರದವ್ರಿಗೆ ಎಲ್ಲ ಕೊಟ್ಟಿದ್ದೀವಿ ಕಂಪ್ಲೇಂಟ್ ನಾವು. ಆದ್ರೂ ಪದೇ ಬಂದು ಮಾಡ್ತಾರೆ. ತೊಂದರೆ ಕೊಡ್ತಾರೆ ಇಲ್ಲಿ. ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು. ಪರಮೇಶ್ ಸಾಹೇಬ್ರು ಇಷ್ಟ ಹೇಳೋದು ನಾವು, ನಿಮ್ಮ ಕ್ಷೇತ್ರ ಇದು ನಮಗೆ ಉಳಿಸ್ಕೊಡಿ. ಹಳ್ಳಿ ನಮ್ಮ ಇದು ಜಮೀನೆಲ್ಲ ಇಲ್ಲೇ ಇರೋದು. ಅದು ಬಿಟ್ಟರೆ ನಮಗೆಲ್ಲೂ ಜಮೀನಿಲ್ಲ. ನಾವು 4 ಜನ ಅಣ್ಣ ತಮ್ಮದಿರು. ಡಿವೈಡ್ ಆಗೈತೆ. ಒಬ್ಬೊಬ್ರಿಗೆ ಅರ್ಧ ಎಕರೆ, 1.5 ಎಕರೆ ಬಂದೈತೆ. ಅದು ನಂಬ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಅದಕ್ಕೂ ನಮ್ಗೆ ಇವ್ರು ಇದು ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು? ಏನು ಹೇಳ್ತಾರಮ್ಮ ಬಂದು? ಇಲ್ಲೆಲ್ಲ ಕ್ರಷರ್ ಇಕ್ತೀವಿ ಅಂತಂದೇಳಿ ಓಡಾಡ್ತಾವ್ರೆ. ನಾವು ಅವಾಗ ಪ್ರತಿಭಟನೆ ಮಾಡಿದ್ವಿ ಕಾಲೋನಿಲಿ. ಅವಾಗ್ಲೂ ನಾವು ಬಂದು ಗಲಾಟೆ ಮಾಡಿದ್ವಿ. ಇವಾಗ ಎಲ್ಲ ಕೆಲ್ಸಗಳ್ಗೆ ಹೋಗ್ಯವ್ರು, ಹೆಂಗಸ್ರು ಮಕ್ಕಳು ಯಾರೂ ಇಲ್ಲ. ನಾವು ಇಲ್ಲಿ ಪಕ್ಕದಾಗೆ ಕಳೆ ಕೀಳ್ತಿದ್ವಿ. ನಮಗೆ ಗೊತ್ತಾಗಿ ನಾವು ಬಂದ್ವಿ ಇಲ್ಲಿ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಜಯಮ್ಮ ಅಂತ. ಸರಿ, ನಾವು ತಂಗಾಳಿ ರಾಜಣ್ಣ ಅಂತ ಮಾಜಿ ಮೆಂಬರು. 2017ರಿಂದ ಬರೀ ಸ್ಟ್ರೈಕು ಇವೆಲ್ಲ ಮಾಡೋದೇ ಐತೆ. ಯಾರು ಸ್ಟ್ರೈಕ್ ಮಾಡೋದು ರಾಜಣ್ಣ ಮುಂದಾಳು ಅಂದರೆ ನಾನು ನಾಳೆ 10 ಲಕ್ಷ ಕೊಟ್ಟು ಖರೀದಿ ಮಾಡೋಕ್ಕೆ ಅಂತೇಳಿ ಮುಂದಾಳತ್ವ ಮಾಡಿದ್ವಿ. ಇದೇ ಮಂಜುನಾಥ್ ಅಂತ ನನ್ನ ಹೆಸರು. ಅವರು ನಾನು ಅವ್ನು ಕೋಟಿ ಕೊಟ್ಟರು ಬೇಡ, ನಮ್ಮ ಜನ ಬೇಕು ಅಂತೇಳಿ ನಾವು ಹೋರಾಟ ಮಾಡೋಕೆ ರೆಡಿ ಆಗಿದ್ವಿ. ಕೊಲೆ ಬೆದರಿಕೆ ಎಲ್ಲ ಹಾಕಿದ್ರು. ಆದರೆ 2017 ಸ್ಟ್ರೈಕ್ ಮಾಡೋದು, ಅವ್ರು ಹೋಗೋದು, ತಿರುಗಿ ಬರೋದು. ಅವ್ನು ಜಮೀನು ಕೊಡಲ್ಲ ಅಂದರೆ 10 ಲಕ್ಷಕ್ಕೆ ಇದ್ದವ್ರಿಗೆ ಅಲ್ಲ 40 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾವೆ ನಕರಿಗೆ. 10 ಲಕ್ಷ ಇದ್ದ 40. ರೋಡ್ ಬೇಕಾದ್ರೂ 1 ಕೋಟಿ ಕೊಡ್ತೀವಿ ಅಂತ 10 ಗುಂಟಿಗೆ 1 ಕೋಟಿಗೆ ವ್ಯಾಪಾರಕ್ಕೆ ನಮ್ಮ ತಂಗಾಳಿಗೆ. ಆದರೂ ನಮ್ಮ ಜನ ಕೊಡ್ತಾ ಇಲ್ಲ. ಅಷ್ಟು ಜನಕ್ಕೆ ಹಿಂಸೆ ಕೊಡೋದು ಬೇಡ ಅಂತೇಳಿ ಯಾರು ಹೋಗ್ತಾ ಇಲ್ಲ. ಏನು ಇವರೆಲ್ಲ ಅಧಿಕಾರಿಗಳೆಲ್ಲ ಮಾಡಿಕೊಟ್ಟು ನಮ್ಮ ಸುತ್ತಮುತ್ತ ಹಳ್ಳಿ ಜನ ಸತ್ರ ಪರವಾಗಿಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಪ್ರಾಣ ಕೊಟ್ಟೆವು, ಇದು ಕೊಟ್ಟೆವು ಅಂತೇಳಿ DC ಆಫೀಸ್ಗೂ ಹೇಳಿದ್ವಿ. ಯಾವ ಕಾರಣಕ್ಕೂ ಪ್ರೆಷರ್ ಮಾಡೋಕೆ ಬಿಡಲ್ಲ. ನಾವು ಸುಮಾರು ಜನ ಬೇಕಾದ್ರೆ ಹಳ್ಳಿ ಜನ ಎಲ್ಲ ಕೊಲೆ ಮಾಡಿಬಿಟ್ಟು ಅವ್ನು ಮಾಡಿಬಿಡ್ಲಿ. ನಾವು ಇಷ್ಟೇ ಹೇಳ್ಕೊಳೋದು. ಹೆಂಗಸರು ಮಕ್ಕಳು ಎಲ್ಲ ಹೋಗಿ DC ಆಫೀಸ್, AC ಆಫೀಸು ಪ್ರತಿಯೊಂದು ಎಲ್ಲ ಕೊಟ್ಟು ಮಾಡ್ಕೊಂಡಿದ್ದೀವಿ. ತಂಗಳಿ ಗ್ರಾಮದ ರೈತರು ನಾವು 2018ನೇ ಇಸ್ವಿಯಿಂದ 2023 ಇಲ್ಲಿವರೆಗೂ ಹೋರಾಟ ಮಾಡ್ತಲೇ ಇದ್ದೀವಿ. ನಾವು ಹೋರಾಟ ಮಾಡಿದ್ದಕ್ಕೆ ಪ್ರತಿಫಲವಾಗಿ ಇದುವರೆಗೂ ಏನೂ ಸಿಕ್ಕಿಲ್ಲ ನಮಗೆ. ಎಲ್ಲ ಕೃಷಿಯರು ಪರವಾಗಿ, ಅವ್ರ ಪರವಾಗಿ ಅಧಿಕಾರಿಗಳು ಮಾತಾಡ್ತಾರೆ. ನಾವು ತುಮಕೂರು, ಬೆಂಗಳೂರು ಎಲ್ಲ ಒಂದು ಕಡೆಯಿಂದ ಸುತ್ತಿದ್ದೀವಿ. ಎಲ್ಲ ಆಫೀಸ್ಗಳು, ಎಲ್ಲ ಇಲಾಖೆಗಳು ಸುತ್ತಿದ್ದೀವಿ. ಎಲ್ಲ ಅಧಿಕಾರಿಗಳು ಬರ್ತಾರೆ, ಮಾಜರು ನೋಡ್ತಾರೆ, ಎಲ್ಲ ಅವ್ರ ಪರವಾಗಿ ಮಾಡೋಗ್ತಾರೆ. ಇಲ್ಲಿ ನಮ್ಮ ರೈತರ ಪರವಾಗಿ ಯಾರೂ ಕೆಲಸ ಕಾರ್ಯಗಳು ಮಾಡ್ತಾಯಿಲ್ಲ. ಇಲ್ಲಿನ ನಮ್ಮ MLA ಸಾಹೇಬರು ಈ ಕಡೆ ಗಮನ ಹರಿಸಿ ತಮ್ಮ ರೈತರು ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತೇಳಿ ನಾವು ಈ ಮುಖಾಂತರ ಕೇಳ್ಕೊತೀವಿ. ಇಲ್ಲಿನ ಅಧಿಕಾರಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಇಲ್ಲಿ ಅಧಿಕಾರಿಗಳು ಎಲ್ಲ ದುರಾಡಳಿತದಿಂದ ಎಲ್ಲ ಲಂಚ ತಿಂದ್ಕೊಂಡು ಎಲ್ಲರೂ ಆ ಕ್ರಷರ್ ಪರವಾಗಿಯೇ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ RI ಅರುಣ್ ಕುಮಾರ್ ಅಂತೇಳಿ ನಮ್ಮ ತಂಗನಹಳ್ಳಿ ಗ್ರಾಮದಲ್ಲಿ ಬಂದು ಮಾಜೂರು ಮಾಡಿದಾರಂತೆ. ನಮ್ಮ ಗ್ರಾಮದಲ್ಲಿ ಯಾರಿಗೂ ಒಬ್ಬರಿಗೂ ಗೊತ್ತೇ ಇಲ್ಲ. ಅವರೇ ಮಾಜೂರು ಮಾಡಿ ಸೈನ್ ಹಾಕ್ಸಿದ್ದಾರೆ.